ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶೈಕ್ಷಣಿಕ ಹಾಗೂ ಕೈಗಾರಿಕಾ ಕ್ರಾಂತಿ ನಡೆಸಿದ ನಿಟ್ಟೆ ಡೀಮ್ಡ್ ಯೂನಿವರ್ಸಿಟಿಯ ಕುಲಾಧಿಪತಿ ಡಾಕ್ಟರ್ ಎನ್ ವಿನಯ್ ಹೆಗ್ಡೆ ಅವರು ಹೃದಯಾಘಾತದಿಂದ ಇಂದು ಬೆಳಗ್ಗೆ ಮಂಗಳೂರಿನ ಕದ್ರಿ ಶಿವಭಾಗ್ನಲ್ಲಿರುವ ಸ್ವಗೃಹದಲ್ಲಿ ನಿಧನ ಹೊಂದಿದರು. ಅವರಿಗೆ 86 ವರ್ಷ ವಯಸ್ಸಾಗಿತ್ತು. ಮೃತರು ಪತ್ನಿ, ಪುತ್ರ ಮತ್ತು ಪುತ್ರಿಯನ್ನ ಅಗಲಿದ್ದಾರೆ. ಸುಪ್ರೀಂ ಕೋರ್ಟ್ ಮಾಜಿ ನ್ಯಾಯಮೂರ್ತಿ ಹಾಗೂ ಲೋಕಸಭೆಯ ಮಾಜಿ ಸ್ಪೀಕರ್ ಆಗಿದ್ದ ದಿವಂಗತ ಜಸ್ಟಿಸ್ ಕೆಎಸ್ ಹೆಗ್ಡೆ ಅವರ ಎರಡನೇ ಪುತ್ರರಾಗಿದ್ದ ಎನ್ ವಿನಯ್ ಹೆಗ್ಡೆ ರಾಜ್ಯದ ಪ್ರಮುಖ ಶಿಕ್ಷಣ ತಜ್ಞ, ಉದ್ಯಮಿ ಹಾಗೂ ಸಮಾಜ ಸೇವಕರಾಗಿ ಗುರುತಿಸಿಕೊಂಡಿದ್ದಾರೆ. ಮಂಗಳೂರಿನ ಸೈಂಟ್ ಅಲೋಷಿಯಸ್ ಕಾಲೇಜಿನಲ್ಲಿ ತಮ್ಮ ಶಿಕ್ಷಣ ಪೂರೈಸಿದ ಅವರು ತಮ್ಮ ತಂದೆಯವರ ಆಶಯದಂತೆ 1979ರಲ್ಲಿ ನಿಟ್ಟೆ ಎಜುಕೇಷನ್ ಟ್ರಸ್ಟ್ ಸ್ಥಾಪಿಸಿದರು. ಇಂದು ನಿಟ್ಟೆ ಶಿಕ್ಷಣ ಸಂಸ್ಥೆಗಳು ಮಂಗಳೂರು, ಬೆಂಗಳೂರು ಮತ್ತು ನಿಟ್ಟೆಯಲ್ಲಿ 40ಕ್ಕೂ ಹೆಚ್ಚು ವಿದ್ಯಾಸಂಸ್ಥೆಗಳನ್ನು ಹೊಂದಿವೆ. ಇದರಲ್ಲಿ ವೈದ್ಯಕೀಯ, ಇಂಜಿನಿಯರಿಂಗ್, ದಂತವೈದ್ಯಕೀಯ, ಫಾರ್ಮಸಿ ಮತ್ತು ಮ್ಯಾನೇಜ್ಮೆಂಟ್ ಕಾಲೇಜುಗಳು ಸೇರಿವೆ. ಪ್ರಸ್ತುತ ಅವರು ಮಂಗಳೂರಿನ ನಿಟ್ಟೆ ಪರಿಗಣಿತ ವಿಶ್ವವಿದ್ಯಾಲಯದ ಕುಲಪತಿಯಾಗಿದ್ದರು. ಲೆಮಿನಾ ಸಸ್ಪೆನ್ಷನ್ ಪ್ರೈವೇಟ್ ಲಿಮಿಟೆಡ್ ಸೇರಿದಂತೆ ಲೆಮಿನಾ ಸಮೂಹ ಸಂಸ್ಥೆಗಳ ಸ್ಥಾಪಕ ಅಧ್ಯಕ್ಷರಾಗಿದ್ದರು. ಈ ಸಂಸ್ಥೆಯು ಆಟೋಮೊಬೈಲ್ ಬಿಡಿ ಭಾಗಗಳ ತಯಾರಿಕೆಯ ಪ್ರಮುಖ ಸಂಸ್ಥೆಯಾಗಿದೆ. ರಾಜ್ಯದ ಹಲವು ಸಮಿತಿಗಳಲ್ಲಿ ಮತ್ತು ಕೈಗಾರಿಕಾ ಒಕ್ಕೂಟಗಳಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಹಲವು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಂಘಟನೆಗಳಲ್ಲಿ ಸಕ್ರಿಯರಾಗಿದ್ದರು. ಶಿಕ್ಷಣ ಮತ್ತು ಸಮಾಜ ಸೇವೆಗಾಗಿ ಅವರಿಗೆ ಕರ್ನಾಟಕ ಸರ್ಕಾರದಿಂದ ರಾಜ್ಯೋತ್ಸವ ಪ್ರಶಸ್ತಿ, ಮಂಗಳೂರು ವಿಶ್ವವಿದ್ಯಾನಿಲಯದ ಗೌರವ ಡಾಕ್ಟರೇಟ್ ಪದವಿ ಲಭಿಸಿದೆ. ಕರಾವಳಿ ಕರ್ನಾಟಕದ ಶೈಕ್ಷಣಿಕ ಮತ್ತು ಕೈಗಾರಿಕಾ ಕ್ರಾಂತಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ ದೂರದೃಷ್ಟಿಯ ನಾಯಕರಾಗಿದ್ದರು. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಅಮೂಲ್ಯ ರತ್ನವೊಂದನ್ನು ಕಳೆದುಕೊಂಡಿದೆ. ಹೌದು, ಎನ್ ವಿನಯ್ ಹೆಗ್ಡೆ ಏನಿಲ್ಲ. ಇವರ ಬಗ್ಗೆ ಮಾತಾಡೋಕೆ ಮಾಜಿ MLC ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ನಿಮಗೂ ಹಾಗೂ ವಿನಯ್ ಹೆಗ್ಡೆ ಅವರಿಗೂ ಆತ್ಮೀಯತೆ ಇತ್ತು. ಏನ್ ಹೇಳ್ತೀರಾ ಸರ್ ಈ ಸಂದರ್ಭದಲ್ಲಿ? ಕಳೆದ 37 ವರ್ಷದಿಂದ ನಾನು ಮಿಲಿಟರಿ ಬಿಟ್ಟು ಬಂದ ಮೇಲೆ ನನಗೆ ಪಿತೃ ಸ್ಥಾನದಲ್ಲಿ ನಿಂತ್ಕೊಂಡು ಮಾರ್ಗದರ್ಶನ ಮಾಡಿದವರು. ನಾನು ಅವರ ಸಂಸ್ಥೆಯಲ್ಲಿ ಉದ್ಯೋಗಿ ಆಗಿರ್ಲಿಲ್ಲ. ಅವರು ನನ್ನ ಸಂಸ್ಥೆ ಒಂದು ಅವಿಭಾಜ್ಯ ಅಂಗ ಅಂತ ಮಾಡಿದ್ರು. ನಾನು ಸಾರ್ವಜನಿಕ ವೇದಿಕೆಯಲ್ಲಿ ಅನೇಕ ಸಲ ಹೇಳಿದ್ದೆ, ನನ್ನ ಸೇನೆಯಿಂದ ನಿವೃತ್ತಿ ಆದ್ಮೇಲೆ ಬಂದ ಮೇಲೆ ನನ್ನ ಜೀವನದಲ್ಲಿ ಏನಾದ್ರು ತುಂಬಾ ಒಳ್ಳೆಯ ಸಂಗತಿ ಆಗಿದೆ ಅಂತ ಹೇಳಿದ್ರೆ ಅದು ಸಂಪರ್ಕಕ್ಕೆ ಬಂದಿರುವಂತದ್ದು. ಅವರ ಜೀವನ ನಮ್ಮೆಲ್ಲರಿಗೂ ಆದರ್ಶ. ನಾವು ಸನಾತನ ಮೌಲ್ಯಗಳನ್ನು ಏನು ಹೊರಗಡೆ ಮಾತಾಡ್ತೀವಿ, ಅದನ್ನ ಅವರು ಪ್ರತಿನಿತ್ಯ ತನ್ನ ಜೀವನದಲ್ಲಿ ಅನುಷ್ಠಾನ ಮಾಡಿದವರು. ನಾನು ಅಂದ್ಕೊಳ್ತೀನಿ, ಅವರ ಸಂಪರ್ಕಕ್ಕೆ ಬಂದ ವ್ಯಕ್ತಿ ಯಾರೇ ಆಗಿರ್ಲಿ, ಒಬ್ಬ ವಿದ್ಯಾರ್ಥಿ, ಕಾಲೇಜಿಗೆ ಬಂದ ವಿದ್ಯಾರ್ಥಿ ಆಗಿರ್ಬೋದು, ಉದ್ಯೋಗ ಅರಿಸ್ಕೊಂಡು ಬಂದಿರುವಂತಹ ಉದ್ಯೋಗಾಕಾಂಕ್ಷಿ ಆಗಿರ್ಬೋದು, ಅಥವಾ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಹೇಳಿ ಬಂದಿರುವಂತಹ ಹೆತ್ತವರಾಗಿರ್ಬೋದು, ಅವರು ನನ್ಗೆ ಅಂದ್ಕೊಂಡಾಗ ಜೀವನದಲ್ಲಿ ಯಾರೂ ನಿರಾಶೆಗೊಳಿಸಿಲ್ಲ. ಒಬ್ಬ ವ್ಯಕ್ತಿ ನಾನು ಸಮಾಜದಲ್ಲಿ ತೊಡಗಿಸ್ಕೊಂಡಾಗ ಯಾವ ಎತ್ತರಕ್ಕೆ ಬೆಳೆಯಲಿಕ್ಕೆ ಸಾಧ್ಯ ಇದೆ ಹೇಳೋದಕ್ಕೊಂದು ಉದಾಹರಣೆ. ಅವರ ತಂದೆ ಯಾವ ರೀತಿಯಲ್ಲಿ ಆದರ್ಶಗಳೊಂದಿಗೆ ಜೀವನ ದೂಡಿದ್ರು, ಅದೇ ರೀತಿಯಲ್ಲಿ ನೀವು ಹೇಳಿದ್ಯಾ ಅನರ್ಘ್ಯ ರತ್ನ ನಮ್ಮ ಈ ಕರ್ನಾಟಕಕ್ಕೆ ಅಂತೇಳಿ ಅಂತವ್ರನ್ನ ಕಳ್ಕೊಂಡಿದ್ದೇವೆ. ಅವರ ಜೀವನದಲ್ಲಿ ಅವರು ನಿರಂತರ ಅಪೇಕ್ಷೆ ಪಡ್ತಾ ಇದ್ದದ್ದು ಸಮಾಜದಲ್ಲಿ ಸೌಹಾರ್ದಯುತ ಬಾಳ್ವೆ. ಅದಕ್ಕಾಗಿ ಬಹಳ ಪ್ರಯತ್ನಗಳನ್ನು ಮಾಡಿದ್ರು. ತುಂಬಾ ಜನ ಸಂಸ್ಥೆಗಳನ್ನ ಕಟ್ತಾರೆ, ತುಂಬಾ ಜನ ಕೈಗಾರಿಕಾ ಸಂಸ್ಥೆಗಳನ್ನ ಕಟ್ತಾರೆ, ತುಂಬಾ ಜನ ಆರ್ಥಿಕವಾಗಿ ಎತ್ತರಕ್ಕೆ ಏರ್ತಾರೆ. ಆದ್ರೆ ಆ ಎತ್ತರಕ್ಕೆ ಏರಿದ್ರು ಕೂಡ ಸಮಾಜದೊಂದಿಗಿರುವ ತಮ್ಮ ಸಂಬಂಧವನ್ನು ಯಾವತ್ತೂ ಮುರಿಯದೆ, ನಾವು ಏನು ಭಾರತೀಯ ಪರಂಪರೆ, ಭಾರತೀಯ ಸಂಸ್ಕೃತಿ, ನಮ್ಮ ಧಾರ್ಮಿಕ ಜೀವನ ಇದನ್ನು ಹೇಳ್ತಾ ಇದ್ರು. ನಾನು ಅವರ ಸಹಯೋಗದಲ್ಲಿ ನನ್ನ ಜೀವನದಲ್ಲಿ ಒಂದು ಪುಣ್ಯ ಅಂತ ಅಂದ್ಕೊಳ್ತೀನಿ. ನನ್ನ ತಂದೆ ತಾಯಿಯ ಬಗ್ಗೆ ನನಗೆ ಶ್ರದ್ಧೆ ಇದೆ. ಅದೇ ರೀತಿ ವಿನಯ್ ಮತ್ತು ಅವರ ಕುಟುಂಬ. ನಮ್ಗೆ ಒಂದು ಉದಾಹರಣೆಗೆ ಹೇಳ್ತೇನೆ. ಕಳೆದ 6 ತಿಂಗಳಿಂದ ನಂತರ ಹೇಳ್ತಾ ಇತ್ತು, ನನಗೆ ರಾಮ ಮಂದಿರದ ಉದ್ಘಾಟನಾ ಸಂದರ್ಭದಲ್ಲಿ ಭಾಗವಹಿಸ್ಲಿಕ್ಕೆ ಆಗ್ಲಿಲ್ಲ, ಒಂದು ಸಲ ನನಗೆ ಕರ್ಕೊಂಡು ಹೋಗಿ ಅಂತ ಹೇಳಿ. ಮೊನ್ನೆ ಅಷ್ಟೇ 28ನೇ ತಾರೀಕಿಗೆ ಕುಟುಂಬ ಸಮೇತರಾಗಿ ರಾಮನ ದರ್ಶನ ಮಾಡಿಕೊಂಡು 2 ಕೈ ಗಟ್ಟಿಯಾಗಿ ಇಡ್ಸ್ಕೊಂಡು ಹೇಳಿದ್ರು, ಕಾರ್ಣಿಕ್ ನನಗೆ ನಿನ್ನ ಜೀವನದಲ್ಲಿ ಏನೂ ಆಸೆ ಇಲ್ಲ, ರಾಮನ ದರ್ಶನ ಆಯ್ತು ಅಂತ ಹೇಳಿಬಿಟ್ಟು 29ಕ್ಕೆ ಬಂದಿದ್ದೇವೆ, ನೀನು ನಮ್ಮನ್ನ ಅಗಲಿದ್ದಾರೆ. ಅವರು ಒಬ್ಬ ಪುಣ್ಯ ಪುರುಷ, ಒಬ್ಬ
ಶ್ರೇಷ್ಠ ವ್ಯಕ್ತಿ, ಒಬ್ಬ ಆದರ್ಶ ವ್ಯಕ್ತಿ, ಇಡೀ ಸಮಾಜವಂತ ಕುಟುಂಬ ಅಂತ ಏನ್ ನಾವು ನಮ್ಮ ಪರಂಪರೆಯಲ್ಲಿ ಹೇಳ್ತೀವಿ, ವಸುಧೈವ ಕುಟುಂಬಕ್ಕಂತ, ಆ ರೀತಿ ಆಲೋಚನೆ ಮಾಡಿದವರು. ಸಂಸ್ಥೆಗಳು ದುಡಿಯುವಂತ ಎಲ್ಲರನ್ನು ಕೂಡ ತನ್ನ ಕುಟುಂಬದ ಸದಸ್ಯ ಅಂತ ನೋಡಿದವರು. ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ, ಆರೋಗ್ಯ ಕ್ಷೇತ್ರದಲ್ಲಿ, ಕ್ರೀಡಾ ಕ್ಷೇತ್ರದಲ್ಲಿ ತಾನೇನು ಮಾಡಬಹುದು ಹೇಳೋದನ್ನ ಆಲೋಚನೆ ಮಾಡ್ತಾ ಇದ್ರು. ನೀವು ತಾವು ಹೇಳಿದ್ರೆ ಅದು ಸರಿಯಾಗಿ. ಇಡೀ ಕರ್ನಾಟಕ ಅವ್ರನ್ನ ಕಳ್ಕೊಂಡು ಇವತ್ತು ರೀತಿಯಲ್ಲಿ ನಮ್ಮ ಆದರ್ಶವನ್ನು ಕಳ್ಕೊಂಡಿದ್ದೇವೆ ಅಂತ ಅನಿಸ್ತದೆ. ನನಗೆ ಮಾತು ಬರ್ತಾ ಇದೆ, ಆದ್ರೆ ಅಷ್ಟೇ ದುಃಖನೂ ಬರ್ತಾ ಇದೆ. ಅವ್ರ ನಮ್ಮ ಇಲ್ಲ ಅಲ್ವಾ ಅಂತ ಹೇಳ್ಕೊಂಡು ನಾನು ಅಂದ್ಕೊಳ್ತೀನಿ, ಇಡೀ ನಿಟ್ಟಿನ ವಿದ್ಯಾಸಂಸ್ಥೆ ಅವರ ಆದರ್ಶದಲ್ಲಿ, ಅವರ ಆದರ್ಶಗಳನ್ನ ಅನುಸರಣೆ ಮಾಡೋದ್ರಲ್ಲಿ, ಮುಂದುವರಿಸೋದ್ರಲ್ಲಿ ಇವತ್ತು ಅವರ ಮಗ ವಿಶಾಲ್ ಹೆಗ್ಡೆ ಅವರು ಮತ್ತು ಅವರ ಕುಟುಂಬ ಅದೇ ರೀತಿ ತೊಡಗಿಸ್ಕೊಂಡು ಒಂದು ಸಮಾಜಕ್ಕೆ ಆದರ್ಶಪ್ರಾಯರಾಗಿರ್ತಾರೆ ಅಂತ ಅಂದ್ಕೊಳ್ತೀನಿ ನಾನು. ಇನ್ನು ಅದೇ ತುಂಬ ಬಂದಿದೆ. ಮತ್ತೊಂದು ವಿಚಾರ ಸರ್, ಬಹಳಷ್ಟು ಸಾಧನೆ ಮಾಡಿದ್ದಾರೆ ಶಿಕ್ಷಣ ಸಂಸ್ಥೆಯಲ್ಲಿ, ಸಮಾಜ ಸೇವೆ ಎಲ್ಲದರಲ್ಲೂ ಇದ್ರು ಅವರು. ರಾಜಕೀಯದಲ್ಲಿ ಅವರು ಕಾಣಿಸ್ಕೊಳ್ಳಿಲ್ಲ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಅವರು ಎಷ್ಟೋ ಸಲ ಮಾತಾಡ್ತಾ ಇದ್ದು, ತುಂಬಾ ಸಲ ಅವ್ರ ಜೊತೆಗೆ ಕಳೆದ 38-39 ವರ್ಷದಲ್ಲಿ ಎಷ್ಟು ಪ್ರವಾಸ ಮಾಡಿದ್ದೇನೆ, ಎಷ್ಟು ಅವ್ರ ಜೊತೆಗಿದ್ದೆ ಅಂತ ಹೇಳೋದ್ರಲ್ಲಿ ಈ ವಿಷಯಗಳನ್ನ ನಾನು ಅವ್ರ ಕೇಳಿದ್ದೆ. ಅವ್ರು ಹೇಳಿದ್ರು, ಅದು ನನ್ನ ಕ್ಷೇತ್ರ ಅಲ್ಲ, ಅದು ನಾನು ರಾಜಕೀಯ ವ್ಯಕ್ತಿ ಆಗುವಂತ ವ್ಯಕ್ತಿ ಅಲ್ಲ, ಆದ್ರೆ ರಾಜಕೀಯದ ಬಗ್ಗೆ ಸ್ಪಷ್ಟ ದೃಷ್ಟಿಕೋನ ಇತ್ತು ಅವರಿಗೆ. ಅಂತ ಹೇಳಿದ್ರೆ ರಾಜಕೀಯ ಹೇಳುವಂತ ಒಂದು ತುಂಬಾ ಶಕ್ತಿ ಇರುವಂತ ಒಂದು ವ್ಯವಸ್ಥೆ ಅದು. ಅದರ ಮೂಲಕ ಸಮಾಜದಲ್ಲಿ ನಾವು ಏನು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಹೀಗಾಗಿ ಯೋಗ್ಯ ವ್ಯಕ್ತಿಗಳು ರಾಜಕೀಯಕ್ಕೆ ಬರಬೇಕು ಹೇಳುವ ಕಲ್ಪನೆ ಆಗಿತ್ತು. ನಾನು ರಾಜಕೀಯಕ್ಕೆ ಬರ್ಲಿಕ್ಕೆ ಒಂದು ಕಾರಣ ಅವರೇ. ನಮ್ಗೆ ನೀವು ಎಲೆಕ್ಷನ್ ನಿಲ್ಬೇಕು ಅಂತ ಹೇಳಿದಾಗ ನಾನು ಒಪ್ಕೊಂಡಿರ್ಲಿಲ್ಲ. ಕಡೆಗೆ ಸಂಘ ಪರಿವಾರ ಹಿರಿಯರು ಹೋಗಿ ಅವರನ್ನ ಸಂಪರ್ಕ ಮಾಡಿ ಅವರನ್ನು ಒಪ್ಪಿಸಿ ನನ್ ಕರೆದು ಹೇಳಿದ್ವಿ, ದೊಡ್ಡೆಲ್ಲ ಮಾತಾಡ್ತಿ, ನೀನ್ ರಾಜಕೀಯ ಹೋಗೋದ್ರೆ ಯಾಕೆ ಹೊರಡ್ತೀನಿ, ನಮ್ದೆಲ್ಲ ವಯಸ್ಸಾಗಿದೆ, ನಮ್ ಟೈಮ್ ಅಲ್ಲ ಇದು, ಹೋಗು ನಿನ್ ರಾಜಕೀಯಕ್ಕೆ ಅಂತ ಹೇಳಿದ್ರೆ, ನಾನು ಒಳ್ಳೆ ವ್ಯಕ್ತಿ ಮಾತು ಹೇಳ್ತಿಲ್ಲ, ಅವ್ರ ಮನಸ್ಸಲ್ಲಿತ್ತು ಎಷ್ಟು ದಿನ ರಾಜಕೀಯಕ್ಕೆ ಒಳ್ಳೆ ವ್ಯಕ್ತಿಗಳು ಬರುದಿಲ್ಲ, ಅಷ್ಟು ದಿನ ಈ ಬದಲಾವಣೆ ಸಾಧ್ಯ ಇಲ್ಲ ಅಂತ ಹೇಳಿ. ರಾಜಕೀಯ ವ್ಯವಸ್ಥೆಯ ಬಗ್ಗೆ ಅವರ ಚಿಂತನೆ ಮತ್ತು ರಾಜಕೀಯ ವ್ಯವಸ್ಥೆಯ ಮೂಲಕ ಬದಲಾವಣೆ ಮಾಡಲು ಸಾಧ್ಯ ಇದೆ ಹೇಳುವಂತ ಅವರ ನಂಬಿಕೆ ಮತ್ತು ಆದರ್ಶ ವ್ಯಕ್ತಿಗಳು ಬರಬೇಕು. ಯಾಕಂದ್ರೆ ಅವರ ಆದರ್ಶ ಅವ್ರ ತಂದೆ, ಅವರು ತಂದೆಯನ್ನ ದೇವರಂತಾನೆ ನೋಡ್ತಾ ಇದ್ರು. ಅವರು ತುಂಬಾ ಗೌರವಿಸ್ತಾ ಇದ್ರು ಒಂದು ರಾಮ, ಆದರ್ಶ ಪುರುಷ ಅಂತ ಹೇಳಿ. ರಾಮನಿಗಿಂತ ದೊಡ್ಡ ಒಂದು ದೇವರೇ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಎರಡನೇದು ಬೈಜಾವ ಸ್ವಾಮಿಗಳು, ಮೂರನೇದು ಅವ್ರ ತಂದೆ. ಯಾವ ಕೆಲಸ ಮಾಡಿದ್ರು ತಂದೆಯವರ ಆಶೀರ್ವಾದ, ಈ ತಂದೆಯವರು ಮಾಡಿಸಿದ ಕೆಲಸ ಅಂತ ಹೇಳ್ತಾ ಇದ್ರು. ಹಾಗಾಗಿ ರಾಜಕೀಯಕ್ಕೆ ಬರುವ ಆಸಕ್ತಿ ಇಲ್ಲೇ ಇಲ್ಲ ಅವರಿಗೆ. ಆದ್ರೆ ರಾಜಕೀಯ ವ್ಯವಸ್ಥೆಯ ಬಗ್ಗೆ ಎಲ್ಲ ಅವರ ಮನಸ್ಸಲ್ಲಿ ಚಿಂತನೆಗಳಿತ್ತು. ಈ ದೇಶ ಬದಲಾಗಬೇಕು, ಸರಿಯಾದ ರಾಜಕೀಯ ವ್ಯವಸ್ಥೆ ಬರಬೇಕು ಹೇಳೋದ್ರಲ್ಲಿ. ಹಾಗಾಗಿ ರಾಜಕೀಯವನ್ನು ನಾವು ಯಾವತ್ತೂ ಒಂದು ತನ್ನ ಅವಕಾಶ ತನಗೆ ಅಂತ ಹೇಳೋದನ್ನ ಯಾವತ್ತೂ ಅಂದ್ಕೊಂಡಿರ್ಲಿಲ್ಲ. ಎಲ್ಲ ರಾಜಕೀಯ ಪಕ್ಷಗಳೊಂದಿಗೆ ಒಳ್ಳೆಯ ಸಂಬಂಧ ಇಟ್ಕೊಂಡಿದ್ರು. ಅದಕ್ಕೆ ಹೇಳಿದೆ ಅಜಾತ ಶತ್ರು ಅಂತ. ಅವರನ್ನು ಇಷ್ಟಪಡದೆ ಇರುವ ವ್ಯಕ್ತಿಯೇ ಇಲ್ಲ. ಎಲ್ಲ ಪಕ್ಷಗಳಲ್ಲೂ ಅವ್ರಿಗೆ ಸ್ನೇಹಿತರಿದ್ರು. ಅವ್ರು ತುಂಬಾ ಗೌರವಿಸ್ತಾ ಇದ್ದು ನಮ್ಮ ರಾಮಕೃಷ್ಣ ಹೆಗ್ಡೆ ಅವರನ್ನ, ತುಂಬಾ ಗೌರವಿಸ್ತಾ ಇದ್ದು ಅದ್ವಾನಿ ಅವರನ್ನ, ವಾಜಪೇಯಿ ಅವರನ್ನ, ಮತ್ತು RS ಬಗ್ಗೆ ವಿಶೇಷವಾದ ಶ್ರದ್ಧೆ. ಸಾಧಾರಣ 92 ನಂತರ RS ಸಂಪರ್ಕಕ್ಕೆ ಬಂದ ಮೇಲೆ RS ನ ಎಲ್ಲ ಪ್ರಮುಖರು, ಅದು ವೈಶಿ ಶಾದ್ರಿ ಅವರು ಇರ್ಬೋದು, ನಾಗಕೃಷ್ಣಪ್ಪ ಇರ್ಬೋದು, ಅಥವಾ ಇತ್ತೀಚೆಗೆ ದೊಡ್ಡ ಹುದ್ದೆಯಲ್ಲಿರುವಂತ ಮುಕುಂದಜಿ ಇರ್ಬೋದು, ಡಾಕ್ಟರ್ ಪ್ರಭಾಕರ್ ಭಟ್ ಇರ್ಬೋದು, ಇವ್ರ ಜೊತೆಗೆಲ್ಲ ಯಾವ ರೀತಿ ಸಂಬಂಧ ಇತ್ತು ಅಂತ ಹೇಳಿ ಅವರ ಮೂಲಕ ಅವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ರು. ಹಾಗಾಗಿ ರಾಜಕೀಯ ವ್ಯವಸ್ಥೆಯಲ್ಲಿ ತಂದೆ ಆದ ಸ್ವಸ್ಥತೆ ಕಲ್ಪನೆ, ರಾಜಕೀಯ ರೋಲಲ್ಲಿ ಅವರಿಗೆ ಯಾವುದೇ ಆಸಕ್ತಿ ಇರಲಿಲ್ಲ, ಯಾವತ್ತೂ ಇರಲಿಲ್ಲ. ಸರಿ ಸರ್, ಧನ್ಯವಾದ ಸರ್. ಧನ್ಯವಾದ. ಓಕೆ, ನಮಸ್ಕಾರ. ಎಸ್, ಇದೀಗ ಮತ್ತೊಬ್ಬ ವ್ಯಕ್ತಿ ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ, ಪ್ರದೀಪ್ ಕಲ್ಕುರ ಸರ್. ಸರ್ ನಮಸ್ತೆ. ನಮಸ್ತೆ. ಓಕೆ, ನಾವಿವತ್ತು ಅಮೂಲ್ಯ ರತ್ನ ವಿನಯ್ ಹೆಗ್ಡೆ ಅವರನ್ನ ಕಳ್ಕೊಂಡಿದ್ದೇವೆ ಸರ್. ನೀವು ಕಂಡಂತೆ ವಿನಯ್ ಹೆಗ್ಡೆ ಏನ್ ಹೇಳ್ತೀರಾ ಸರ್? ಅವರು ಓರ್ವ ಅಜಾತ ಶತ್ರು, ನಾಡು ಕಂಡಂತ ಓರ್ವ ಶ್ರೇಷ್ಠ ಸಾಧಕ ರತ್ನ. ತುಳುನಾಡಿನ ಪರಂಪರೆಯ ಈ ಪುಣ್ಯ ನೆಲದಲ್ಲಿ ಹುಟ್ಟಿದಂತ ವಿನಯ್ ಹೆಗ್ಡೆ ಅವರು ಈ ಪರಂಪರೆಯ ಚೌಕಟ್ಟಿನೊಳಗೆ ತನ್ನ ಬದುಕನ್ನು ಕಟ್ಟಿಕೊಂಡು ನಿತ್ಯಾನುಷ್ಠಾನದ ವಿಷಯದಲ್ಲೂ ಬಹಳ ಸ್ಪಷ್ಟತೆಯ ಬದುಕನ್ನು ಸಾಗಿಸ್ತಾ ಪತ್ನಿ ಮಕ್ಕಳೊಂದಿಗೆ, ಸಹೋದರರೊಂದಿಗೆ ಸಾಂಸಾರಿಕ ಜೀವನದಲ್ಲೂ ಉನ್ನತವಾಗಿ ಇದ್ದುಕೊಂಡು, ಇಲ್ಲ ತನ್ನ ಬದುಕಿನ ಸಾಧನೆ ಬಹುಶಃ ಅವರು
ಕೆ.ಎಸ್. ಹೆಗಡೆ ಚೀಫ್ ಜಸ್ಟಿಸ್ ಸದಾನಂದ ಹೆಗಡೆ ಅವರ ಮಗನಾಗಿದ್ದರು. ಕೆನರಾ ಸಂಸ್ಥೆಗಳಲ್ಲಿ ಪ್ರಥಮವಾಗಿ ಉದ್ಯೋಗಿ ಆಗಿದ್ದುಕೊಂಡು ನಂತರ ಲೆಮಿನಾಸ್ ಮುಖಾಂತರ ಔದ್ಯೋಗಿಕ ರಂಗಕ್ಕೆ ಪ್ರವೇಶ ಮಾಡಿದವರು. ಔದ್ಯೋಗಿಕ ರಂಗದ ನಂತರ ಅವರು ಶಿಕ್ಷಣ ಕ್ಷೇತ್ರಕ್ಕೆ, ವೈದ್ಯಕೀಯ ಕ್ಷೇತ್ರಕ್ಕೆ ಸಮಾಜಮುಖಿಯಾಗಿ ಸೇರಿಕೊಂಡು ಬಹುಶಃ ಆ ಸಂದರ್ಭದಲ್ಲಿ ಅವರಿಗೆ ಪರಿಪೂರ್ಣ ಅನುಗ್ರಹ ಮಾಡಿದವರು. ಅವರಿಗೂ ಬಹಳ ಪೂಜನೀಯರಾದಂತಹ ಪರಮ ಪೂಜ್ಯ ಪೇಜಾವರ ಶ್ರೀಗಳು, ಶ್ರೀಪಾದಗೈದಂತ ಪೇಜಾವರ ವಿಶ್ವೇಶತೀರ್ಥ ಶ್ರೀಪಾದಗಳು ಅವರ ಮಾರ್ಗದರ್ಶನದಲ್ಲಿ ಮತ್ತು ವೀರೇಂದ್ರ ಹೆಗಡೆ ಅವರು ಇಂಥವರದೆಲ್ಲರ ಒಂದು ಸಹವಾಸದೊಂದಿಗೆ ಅವರು ಈ ಕ್ಷೇತ್ರದಲ್ಲಿ ಸಾಧಿಸಿದಂತ ಸಾಧನೆ ಇವತ್ತು ಲೆಮಿನಾ ಅಂದ್ರೆ ನಿಟ್ಟೆ ಸಮೂಹ ಸಂಸ್ಥೆಗಳು ಅಂತ ಹೇಳಿದರೆ ನಮ್ಮ ಈ ಪ್ರದೇಶದ ಒಂದು ದೊಡ್ಡ ಬೆಳಕಾಗಿ ವಿಶ್ವದಲ್ಲಿ ವಿಜೃಂಭಿಸ್ತಾ ಇದೆ ಎಲ್ಲ ರಂಗದಲ್ಲೂ. ಅದಕ್ಕೆ ಪ್ರಮುಖ ಕಾರಣ ಅವರ ಜೀವನದ ಒಂದು ನಡೆ, ಜೀವನದ ಒಂದು ಅನುಷ್ಠಾನದ ಪದ್ಧತಿ. ಮುಂಜಾನೆ 8 ಗಂಟೆಗೆ ಅಂದ್ರೆ ಅವರು 8 ಗಂಟೆಗೆ ಕಚೇರಿಯಲ್ಲಿ ಖಂಡಿತವಾಗಿಯೂ ಲಭ್ಯರು. ಅವರದ್ದು ಯಾವುದೇ ಸಭೆಗಳು ಅಥವಾ ಯಾವುದೇ ಒಂದು ಅವರ ಸಹೋದ್ಯೋಗಿಗಳು ಅಥವಾ ಅವರ ವಿಶ್ವವಿದ್ಯಾನಿಲಯದ ವಿಶೇಷಜ್ಞರ ಜೊತೆಗಳ ಸಭೆ 8 ಗಂಟೆಗೆ ಅಂದ್ರೆ ಮುಂಜಾನೆ 8 ಗಂಟೆಗೆ ಅದು ನಿಟ್ಟೆಯಲ್ಲಿ ಇರಲಿ, ದೇರಳಕಟ್ಟೆಯಲ್ಲಿ ಇರಲಿ, ಬೆಂಗಳೂರಿನಲ್ಲಿ ಇರಲಿ, ಅವರು ಸಮಯ ಪರಿಪಾಲನೆ, ಅವರ ಬದುಕಿನ ಶಿಸ್ತು, ಇದು ಅವರ ಈ ಸಾಧನದ ಪರೋನ್ನತಿಗೆ ಕಾರಣವಾದದ್ದು. ಪರೋಪಕಾರಿ, ಆ ಧರ್ಮ ಈ ಧರ್ಮ ಅಂತಾರಲ್ಲ, ವಿಶೇಷವಾಗಿ ನಮ್ಮ ಹಿಂದೂ ಧರ್ಮದ ನಡೆಯಲ್ಲಿ ಅವರ ಒಂದು ಸಮರ್ಪಣೆ ಉಂಟಲ್ಲ, ಅದು ಅದ್ವಿತೀಯವಾದದ್ದು. ಅದು ಎಲ್ಲ ನೆಲೆಗಳ ಅದ್ವಿತೀಯವಾದದ್ದು. ಯಾವುದೇ ಮುಖಸ್ತುತಿಗೆ ಬಾಗುವವರಲ್ಲ ಅಥವಾ ಯಾವುದೇ ರೀತಿಯ ಒಂದು ಇದಕ್ಕೆ ಅವರು ತಲೆಬಾಗುವವರಲ್ಲ. ತನ್ನದೇ ಆದಂತ ಸ್ಪಷ್ಟವಾದಂತ ಬದುಕಿನೊಂದಿಗೆ, ಸಾಂಸಾರಿಕವಾದಂತ ನೆಲೆಗಟ್ಟಿನೊಂದಿಗೆ ಅವರು ಬದುಕನ್ನು ಸಾಗಿಸಿದವರು. ನಿಟ್ಟೆ ಹೆಗಡೆಯವರು, ವಿನಯ ಹೆಗಡೆಯವರು ಅಂತ ಹೇಳಿದ್ರೆ ಅತ್ಯಂತ ವಿನಯವಂತ. ಇವತ್ತು ಮನುಷ್ಯ ದೊಡ್ಡ ಸಾಧನದ ಒಂದು ಉತ್ತುಂಗಕ್ಕೆ ಏರ್ತಾನೆ, ಆದ್ರೆ ನಾವು ಇಂಗ್ಲಿಷ್ ಹೇಳ್ತೇವೆ ಹಿ ಇಸ್ ನಾಟ್ ಅಪ್ರೋಚಬಲ್ ಅಂತ. ಇವರು ಹಾಗಲ್ಲ. ಬಹುಶಃ ಹೇಗೆ ವಿಶ್ವೇಶತೀರ್ಥ ಶ್ರೀಪಾದಂಗಳವರಾಗ್ಲಿ, ವೀರೇಂದ್ರ ಹೆಗಡೆಯವರಾಗ್ಲಿ, ನಿಟ್ಟೆ ವಿನಯ ಹೆಗಡೆಯವರಾಗ್ಲಿ, ಇವರು ಅಥವಾ ಅವರದೇ ಸಹೋದರರಾದಂತ ನಮ್ಮ ಜಸ್ಟಿಸ್ ಸಂತೋಷ ಹೆಗಡೆ, ಇವರೆಲ್ಲ ಅಪ್ರೋಚಬಲ್ ಅಂದ್ರೆ ಒಬ್ಬ ಸಾಮಾನ್ಯನು ಬಂದು ಅವರ ಜೊತೆಗೆ ತನ್ನ ಅಹವಾಲನ್ನು ಹೇಳಿಕೊಳ್ಳಬಲ್ಲ, ಅಥವಾ ಇವರು ಸಾಮಾನ್ಯನಿಗೂ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಂತವರು. ಇಂಥ ವಿಶಿಷ್ಟ ವ್ಯಕ್ತಿತ್ವ. ತನ್ನ ಹುಟ್ಟೂರಾದಂತ ಆ ಕೌಡೂರಿನ ನಿಟ್ಟೆಯನ್ನು ಸಮೇತ ಆ ಗ್ರಾಮೀಣ ಪ್ರದೇಶವನ್ನು, ಅಲ್ಲಿ ನಿಟ್ಟೆ ದೇವಾಲಯವನ್ನು ಸಹಿತವಾಗಿ ಇವತ್ತು ಅದನ್ನು ನಿಟ್ಟೆ ದೇವಾಲಯವನ್ನು ಅವರು ಒಂದು ರೀತಿಯಲ್ಲಿ ಅದು ನೋಡ್ಕೊಳ್ತಾ ಇದ್ದಾರೆ. ಅದು ಎಲ್ಲದಕ್ಕೂ ಊರಿನ ಇಡೀ ಗ್ರಾಮೀಣ ಪ್ರದೇಶದ ಪುನರುತ್ಥಾನದಲ್ಲಿ ದೊಡ್ಡದಾದಂತಹ ಸಾಧನೆಯನ್ನು ಗೈದಿದ್ದಾರೆ. ಪರಮ ಪೂಜ್ಯ ಪೇಜಾವರ ಶ್ರೀಗಳಿಗೆ ಪರಮ ಪ್ರಿಯರು. ನೋಡಿ ಅವರ ಬದುಕು ನೋಡಿ, ಯೋಗಾಸನ, ನಿತ್ಯಾನುಷ್ಠಾನ ಇದೆಲ್ಲ ಅವರದೇ ನೆಲೆಯಲ್ಲಿ. ಅದರ ಜೊತೆಗೆ ಬಹಳ ಬಹಳ ಸಾತ್ವಿಕ ಜೀವನದ ಕ್ರಮ ಅವರ ಮನೆಯೊಳಗೆ, ಸಾತ್ವಿಕ ಜೀವನ ಕ್ರಮ. ಅಷ್ಟು ದೊಡ್ಡ ಸಂಸ್ಥಾನಾಧಿಪತಿ ಆಗಿದ್ರು, ಅಷ್ಟು ದೊಡ್ಡ ಉದ್ಯೋಗಪತಿ ಆಗಿದ್ರು, ಅವರ ಬದುಕಿನ ಜೀವನದ ನಡೆಯಲ್ಲಿ ನಿಮಗೆ ಯಾವುದೇ ರೀತಿಯ ಆ ತರದ ಏನು ಸುಪೀರಿಯಾರಿಟಿ ಹೇಳ್ತೇವೆ ನಾವು, ಆ ಒಂದು ರೀತಿಯ ವ್ಯವಸ್ಥೆಗಳು ನಮಗೆ ಕಾಣುವುದೇ ಇಲ್ಲ. ಎಲ್ಲರಿಗೂ ಎಲ್ಲರ ಮನೆಗೂ ಬರುವವರು, ಎಲ್ಲರನ್ನು ತನ್ನ ಮನೆಗೆ ಆಹ್ವಾನಿಸುವರು. ಇಂಥ ವಿಶಿಷ್ಟ ವ್ಯಕ್ತಿತ್ವದ ವಿನಯ ಹೆಗಡೆಯವರು ಅವರ ಜೀವನದ ಕೊನೆಯ ಕ್ಷಣಗಳು, ಅವರ ತಂದೆಯವರು ತೀರಿ ಹೋದಾಗ, ಕೆ.ಎಸ್. ಹೆಗಡೆ ಅವರು ತೀರಿ ಹೋದಾಗ ವಿದ್ಯಾಭೂಷಣರ ಸಂಗೀತ ಅಂತ ಹೇಳಿದ್ರೆ ಅವರಿಗಷ್ಟು ಪರಮ ಪ್ರಿಯವಾದುದು. ಅದರೊಂದಿಗೆ ಅವರು ತನ್ನ ಇಹಲೋಕನ್ನು ತ್ಯಜಿಸಿದ್ದರೆ ಇವರು ಕೃಷ್ಣ ನಾಮಸ್ಮರಣೆಯೊಂದಿಗೆ ಪೇಜಾವರ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಸ್ಮರಣೆಯೊಂದಿಗೆ ಎಲ್ಲೇ ತನಕ ಅಂತ ಹೇಳಿದ್ರೆ ಪೇಜಾವರ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಮೋದಿಯವರು ಹೇಳಿದರು, ಅವರ ಸಂಕಲ್ಪ ಅಯೋಧ್ಯೆಯಲ್ಲಿ ಸಾಕ್ಷಾತ್ಕಾರವಾದದ್ದು. ಅವರು ಗಣೇಶ್ ಕಾರ್ಣಿಕ್ ಅವರ ಆತ್ಮೀಯರಾದ ಗಣೇಶ್ ಕಾರ್ಣಿಕ್ ಜೊತೆಗೆ ಹೇಳಿಕೊಂಡಿದ್ದು, ಕಾರ್ಣಿಕ್ ನನ್ನನ್ನು ಒಂದು ಬಾರಿ ಅಯೋಧ್ಯೆಗೆ ಕರೆದುಕೊಂಡು ಹೋಗಬೇಕು. ಯಾಕಂದ್ರೆ ವಯೋ ಸಹಜ ಇದರಿಂದ ಇಡೀ ಸಂಸಾರ ಸಮೇತವಾಗಿ ಕೇವಲ 2 ದಿನಗಳ ಮೊದಲು ಪೇಜಾವರ ಶ್ರೀಗಳು ಪ್ರಸ್ತುತ ವಿಶ್ವಪ್ರಸನ್ನ ತೀರ್ಥರು ಅಲ್ಲಿ ಪೂಜಾ ಕಾರ್ಯಕ್ರಮವನ್ನು ಮಾಡ್ತಾ ಇರುವ ಸಂದರ್ಭದಲ್ಲಿ ಅಯೋಧ್ಯೆಗೆ ತೆರಳಿ ಪ್ರಭು ಶ್ರೀರಾಮಚಂದ್ರನ ದರ್ಶನ ಮಾಡಿ ಕೇವಲ ನಿನ್ನೆಲ್ಲ ಮೊನ್ನೆ ಮುಂಜಾನೆ ಅವರು ವಾಪಸ್ ಬಂದವರು. ಹಾಗಾಗಿ ಅವರು ಇಚ್ಛಾಮರಣಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅವರು ಖಂಡಿತವಾಗಿ ಇಚ್ಛಾಮರಣಿ. ತನ್ನ ಬದುಕಿನ ಅಂತ್ಯ ಹೌದು ಅಂತ ಅವರಿಗೆ ಗೊತ್ತಿತ್ತು. ಹಾಗೆ ಇಂಥ ಸಾಧಕ ಶ್ರೇಷ್ಠರಾದ ವಿನಯ ಹೆಗಡೆಯವರ ಒಂದು ನಿರ್ಗಮನ ಅಂತ ಹೇಳಬೇಕು, ಅದು ನಮಗೆ ತುಂಬಲಾರದ ನಷ್ಟ. ಇನ್ನು ಮುಂದಕ್ಕೂ ಇಂತಹ ಸಾಧಕರುಗಳ ಜೊತೆಗೆ ನಮ್ಮ ಬದುಕನ್ನು ನಾವು ಕಟ್ಟಿಕೊಳ್ತೇವೆ ಇಲ್ಲೋ ಗೊತ್ತಿಲ್ಲ ಅಂತ ಹೇಳ್ತಾ ನಾನು ಅವರ ಇದಕ್ಕೆ ಶ್ರದ್ಧಾಂಜಲಿ ಸಲ್ಲಿಸ್ತೇನೆ. ಧನ್ಯವಾದ ಸರ್.